ನಾಗಮಂಗಲ ಗಣೇಶ ಮೆರವಣಿಗೆ ವೇಳೆ ನಡೆದ ಘರ್ಷಣೆಗೆ ಮುಸ್ಲಿಮರನ್ನ ಹೊಣೆಯಾಗಿಸಿ ಪ್ರತಿಭಟನೆ ನಡೆಸಿ ಮಿಲಾದ್ ಮೆರವಣಿಗೆ ಹೇಗೆ ಮಾಡ್ತೀರಿ ನೋಡೋಣ ಎಂದು ಪ್ರಚೋದನಕಾರಿ ಭಾಷಣ ಮಾಡಿದ್ದ ಶರಣ್ ಪಂಪಿಲ್ಗೆ ಬಂಟ್ವಾಳ ಪುರಸಭೆಯ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ಮತ್ತು ಸದಸ್ಯರಾಗಿರುವ ಹಸೇನರ್ ಎಂಬುವರು ಸವಾಲು ಹಾಕಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಆಡಿಯೋ ರವಾನಿಸಿದ ಘಟನೆ ನಡೆದ ಬೆನ್ನಲ್ಲೇ ದಮ್ ಇದ್ರೆ ಬಿಸಿ ರೋಡ್ಗೆ ಬಾ ಎಂದು ಹಾಕಿರುವ ಚಾಲೆಂಜ್ ಇದೀಗ ಆತಂಕಕ್ಕೆ ಕಾರಣವಾಗಿದೆ. ಇಂದು ಬೆಳಗ್ಗೆಯಿಂದಲೇ ಬಜರಂಗ ದಳ ವಿಎಚ್ಪಿ ಸಂಘಟನೆ ಕಾರ್ಯಕರ್ತರು ಬಿಸಿ ರೋಡ್ ಚಲೋ ಕರೆ ಹಿನ್ನೆಲೆಯಲ್ಲಿ ಬಿಸಿ ರೋಡ್ನತ್ತ ಜಮಾಯಿಸುತ್ತಿದ್ದಾರೆ. ಕೇಸರಿ ಶಾಲು ಹಾಕಿ ಅಲ್ಲಲ್ಲಿ ಜಮಾಯಿಸುತ್ತಿರುವ ಕಾರ್ಯಕರ್ತರ ಹಿನ್ನೆಲೆಯಲ್ಲಿ ಬಿಸಿ ರೋಡಿನಾದ್ಯಂತ ಬಿಗು ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಅಲ್ಲದೆ ಹೆಚ್ಚುವರಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಎಸ್ಪಿ ಯತೀಶ್ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಬಂದೋಬಸ್ತ್ ಮಾಡಲಾಗಿದ್ದು ಖುದ್ದು ಎಸ್ಪಿ ಅವರೇ ಇದೀಗ ಬಂದೋಬಸ್ತ್ಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅಲ್ಲದೆ ಹಿಂದೂ ಸಂಘಟನೆ ಮುಖಂಡರೊಂದಿಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ ಮೆರವಣಿಗೆ ಸಾಗುವಾಗ ಮೆರವಣಿಗೆ ಎದುರು ನಿಲ್ಲುವಂತೆ ಶರಣ್ ಪಂಪಿಲ್ಗೆ ಸವಾಲು ಹಾಕಲಾಗಿದೆ. ವಾಟ್ಸಪ್ನಲ್ಲಿ ಆಡಿಯೋ ಮೂಲಕ ಸವಾಲು ಹಾಕಿರುವ ಶರೀಫ್ ಅವರ ಸವಾಲು ಸ್ವೀಕರಿಸಿರುವ ಹಿಂದುತ್ವ ಸಂಘಟನೆಯ ಕಾರ್ಯಕರ್ತರು ಬಿಸಿ ರೋಡ್ ಚಲೋಗೆ ಕರೆ ಕೊಟ್ಟಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಬಿಸಿ ರೋಡ್ ಚಲೋಗೆ ಕರೆ ನೀಡಲಾಗಿದ್ದು ಸಾಮಾಜಿಕ ಜಾಲತಾಣ ಮೂಲಕ ಹಿಂದೂ ಸಂಘಟನೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಶರಣ್ ಪಂಪಿಲ್ ಮನವಿ ಮಾಡಿದ್ದಾರೆ. ದಿವಸಕ್ಕೆ 50,000 ಕಮಾಯಿ ಉಂಟು ಅವನಿಗೆ. ಸ್ವಾಗತ ಮಾಡಬೇಕು ಪ್ರೋಗ್ರಾಮ್ ಇರುತ್ತೆ. ಏನು ನೀವು ಮಾಡ್ತಿದ್ರೆ ಇದು ಒಂಥರ ಸಂಬಂಧಿಸಿದ ಎಲ್ಲ ಕಟ್ಟಿ ಗೊತ್ತಿಲ್ಲ ನಾನು ಹೇಳ್ಬೇಕಾದ್ರೆ ಕೇಳಿಲ್ಲ. ಇಲ್ಲೇ ಹೇಳಿ ಅಲ್ಲಿ ಒಬ್ಬನೇ ಕೊಡಲಿ ಅಣ್ಣ. ಅವರೇನು ಹೊರಗೆ ಮಾಡ್ತಾ ಇದ್ದಾರೆ, ಸುದ್ದಿ ಮಾಡ್ತಾ ಇದ್ದಾರೆ. ಅದು ಸತ್ಯ ಆ ಕಡೆ ಅಧ್ಯಕ್ಷ ನಾವು ಒಪ್ಪಿಕೊಂಡವರು ನಾವೇನು ವಿರೋಧಿಸಿಲ್ಲ. ನಾವು ಮಾಜಿ ಅಧ್ಯಕ್ಷ ಅಧ್ಯಕ್ಷ ಅವ್ನು ಹೇಳ್ಬೇಕು ಹಾಗೇನೆ ಹೇಳ್ತಾರೆ ನಾನು ಮಾಜಿ ಅಧ್ಯಕ್ಷ ಅಂತ. ಕಾಟಾಚಾರದ್ದು ಕೇಸ್ ನಮ್ಗೆ ಆದ್ರೆ ಏನಾದ್ರೂ ಕಾನ್ಸಿಕ್ವೆನ್ಸ್ ನೋಡಿ ಇಷ್ಟು ಪರಿಣಾಮ ಇರುತ್ತೆ. ಅವನೊಬ್ಬ ಜವಾಬ್ದಾರಿತ ಸ್ಥಾನದಲ್ಲಿದ್ದವನು ಇಷ್ಟು ಹಲ್ಕ ಕೆಲಸ ಮಾಡಿದ್ದಾನೆ. ನಮಗೆ ಗೊತ್ತಿದೆ ನಾವು ಇಷ್ಟು ದೊಡ್ಡ ಜವಾಬ್ದಾರಿಯಿದ್ದವರು. ಅವನು ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದವನಿಗೆ ಮಾತನಾಡಬೇಕಾದ್ರೆ ಮನುಷ್ಯತ್ವ ಬೇಕಲ್ಲ ಅವನಿಗೆ. ಇದು ಕೇವಲ ಒಂದು ವಾಯ್ಸ್ ಮೆಸೇಜ್ ಅಲ್ಲ. ಇನ್ನು ಬಿಸಿ ರೋಡ್ಗೆ ಶರಣ್ ಪಂಪಿಲ್ ಆಗಮಿಸಿದ್ದು ಜಿಹಾದಿಗಳ ಸವಾಲು ಸ್ವೀಕರಿಸಿ ಆಗಮಿಸಿದ್ದೇನೆಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಂದರ್ಭದಲ್ಲಿ ಹಿಂದೂ ಸಮಾಜ ಏನಾದರೂ ಮನಸ್ಸು ಮಾಡಿದರೆ ಅದನ್ನು ನಿಲ್ಲಿಸುವಂತ ತಾಕತ್ತು ಕೂಡ ಹಿಂದೂ ಸಮಾಜಕ್ಕೆ ಇದೆ ಎಂಬಂತಹ ಒಂದು ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ. ಆದ್ರೆ ಇವತ್ತು ಯಾರೋ ಒಬ್ಬ ಗೂಂಡಗಳು, ಯಾರೋ ಒಬ್ಬ ರೌಡಿ ಶೀಟರ್ಗಳು, ಯಾರೋ ಒಬ್ಬ ಜಿಹಾದಿಗಳು, ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲಾಗಿ ಸದ್ಯ ಬಂಟ್ವಾಳದ ಬಿಸಿ ರೋಡ್ನಲ್ಲಿರುವಂತಹ ಪರಿಸ್ಥಿತಿ, ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಇಲ್ಲಿ ಜಮಾಯಿಸಿರುವಂಥದ್ದು. ವಿಷಯ ಏನಂತ ಹೇಳಿದರೆ, ನಾಗಮಂಗಲ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ನಡೆದ ಘರ್ಷಣೆಗೆ ಮುಸ್ಲಿಮರನ್ನು ಹೊಣೆಯಾಗಿಸಿ ಪ್ರತಿಭಟನೆ ನಡೆಸಿದ್ದ ಮಿಲಾದ್ ಮೆರವಣಿಗೆಯನ್ನು ನೀವು ಹೇಗೆ ಮಾಡ್ತೀರಿ ನೋಡೋಣ ಅಂತ ಹಿಂದೂ ಸಂಘಟನೆಯ ಕಾರ್ಯಕರ್ತ ಶರಣ್ ಪಂಪಿಲ್, ಹಿಂದೂ ಸಂಘಟನೆ ಲೀಡರ್ ಆಗಿರುವಂತಹ ಶರಣ್ ಪಂಪಿಲ್ ಅವರು ಒಂದು ಸವಾಲನ್ನು ಹಾಕಿದರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಬಂಟ್ವಾಳ ಪುರಸಭೆಯ ಮಾಜಿ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಶರೀಫ್ ಮತ್ತು ಸದಸ್ಯ ಹಸೇನರ್ ಎಂಬುವರು ಆಡಿಯೋ ಮೂಲಕ ಇನ್ನೊಂದು ಸವಾಲನ್ನು ಹಾಕಿದ್ದು, ದಮ್ ಇದ್ರೆ ಬಿಸಿ ರೋಡ್ಗೆ ಬಾ ಎಂದು ಚಾಲೆಂಜ್ ಹಾಕಿದರು. ಇದೀಗ ಈ ಸವಾಲನ್ನು ಸ್ವೀಕರಿಸಿ ಹಿಂದೂ ಸಂಘಟನೆ ಕಾರ್ಯಕರ್ತರು
BC ರೋಡಿನ ಬಂಟ್ವಾಳ BC ರೋಡ್ನಲ್ಲಿ ಜಮಾಯಿಸ್ತಿದ್ದು ಪೊಲೀಸರು ಈಗ ಪರಿಸ್ಥಿತಿಯನ್ನು ಶಾಂತಗೊಳಿಸಲು ಸಂಪೂರ್ಣ ತೊಡಗಿಸಿಕೊಂಡಿದ್ದಾರೆ. ಈಗ ಬಿಗು ಬಂದೋಬಸ್ತ್ ಕೂಡ ಏರ್ಪಡಿಸುವಂಥದ್ದು ಅಲ್ಲದೆ ಸವಾಲನ್ನು ಹಾಕಿರುವಂತಹ ಖುದ್ದು ಶರಣ್ ಪಂಪೇಲ್ ಅವರು ಕೂಡ BC ರೋಡಿಗೆ ಆಗಮಿಸಿದ್ದಾರೆ. ಜಿಹಾದಿಗಳ ಸವಾಲು ಸ್ವೀಕರಿಸಿ ಆಗಮಿಸಿದ್ದೇನೆ ಅಂತ ಇಲ್ಲಿ ಆಕ್ರೋಶವನ್ನು ಕೂಡ ಹೊರಗೆ ಹಾಕಿರುವಂಥದ್ದು. ಹಿಂದೂ ಸಮಾಜ ಏನಾದರೂ ಮನಸ್ಸು ಮಾಡಿದ್ರೆ ಅದನ್ನು ನಿಲ್ಲಿಸುವಂತ ತಾಕತ್ತು ಕೂಡ ಹಿಂದೂ ಸಮಾಜಕ್ಕೆ ಇದೆ ಎಂಬಂತಹ ಒಂದು ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ. ಆದರೆ ಇವತ್ತು ಯಾರೋ ಒಬ್ಬ ಗೂಂಡಗಳು, ಯಾರೋ ಒಬ್ಬ ಶೀಟರ್ಗಳು, ಯಾರೋ ಒಬ್ಬ ಜಿಹಾದಿಗಳು, ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲು ಹಾಕಿದ್ದಾರೆ. ಇದು ಹಿಂದುತ್ವದ ತವರೂರು, ಇಲ್ಲಿ ನಾವು ಸುಮ್ಮನೆ ಕುತ್ಕೊಳ್ಳುವಂತ ಇವತ್ತು ಸವಾಲಿಗೆ ಉತ್ತರವನ್ನು ಕೊಡಲಿಕ್ಕೆ ಸ್ವಯಂ ಪ್ರೇರಿತವಾಗಿ ಇವತ್ತು ಹಿಂದೂ ಕಾರ್ಯಕರ್ತರು ಇವತ್ತು BC ರೋಡ್ಗೆ ಬಂದಿದ್ದಾರೆ. ನಾನು ಯಾರು ಆ ಜಿಹಾದಿ ನಾಯಿ ಇದ್ದಾನೆ ಅವನಿಗೆ ಇವತ್ತು ಸವಾಲು ಆಗ್ತಾ ಇದ್ದೇನೆ. ಇವತ್ತು ನಿನ್ನ ಸವಾಲಿಗೆ ನಾವು ಉತ್ತರ ಕೊಟ್ಟು ಬಂದಿದ್ದೇವೆ. ತಾಕತ್ತಿದ್ರೆ ಬಂದು ನಮ್ಮನ್ನು ತಡೆಯಲಿ, ಬಂದು ನಮ್ಮ ಹೋರಾಟವನ್ನು ನಿಲ್ಲಿಸಲಿ ಎಂಬಂತ ನಾನು ಸವಾಲನ್ನು